ವಿಘ್ನ ವಿನಾಶಕ ವಿಘ್ನೇಶ್ವರನ ನಾಮಸ್ಮರಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮುನ್ನಡೆಯಬೇಕಾಗಿ ಜಗದೀಶ್ ಆಚಾರ್ ಅವರಲ್ಲಿ ವಿನಯಿಸಿಕೊಡ್ತಾ ಇದ್ದೇವೆ. ಪ್ರಥಮಂ ವಕ್ರತುಂಡಂ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಸಪ್ತವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣ ತಥಾಷ್ಟಮಂ ನವಮಂ ಬಾಲಚಂದ್ರಂ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಗಯೇ ಪಠೇ ನರಃ ನ ಚ ವಿಘ್ನ ವಿನಾಶಕಾರಕಂ ಸರ್ವ ಸಿದ್ಧಿಕರಂ ಪ್ರಭೋ ಪ್ರಭೋ ಪ್ರಭೋ. ಸರ್ವ ವಿಘ್ನವನ್ನು ದೂರೀಕರಣ ಮಾಡುವಂತಹ ವಿಘ್ನ ವಿನಾಶಕ ವಿಘ್ನೇಶ್ವರನ ಪಾದದಡಿಗೆ ಪುಡಮಡುತ್ತಾ ಈ ಒಂದು ಕಾರ್ಯಕ್ರಮ ಆರಂಭಗೊಂಡಿದೆ. ಬಂಧುಗಳೇ, ಅತಿಥಿ ದೇವೋಭವ ಎನ್ನುವ ಹಾಗೆ ಆಗಮಿಸಿದಂತಹ ಎಲ್ಲರನ್ನ ಶಬ್ದ ಸುಮನಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಈ ಸಮಿತಿಯ ಸಂಘಟನಾ ಕಾರ್ಯದರ್ಶಿ. ಕುಂಪಳ ಎನ್ನುವಾಗ ಪಕ್ಕನೆ ನೆನಪಾಗುವಂಥ ಪ್ರವೀಣ್ ಎಸ್ ಕುಂಪಳ. ಯಾಕಂತ ಹೇಳಿದರೆ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ರಂಗದಲ್ಲಿ ತನ್ನ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ನಮ್ಮ ಈ ಸಮಿತಿಯ ಒಬ್ಬ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಳ ಅವರು ನಮ್ಮೆಲ್ಲರನ್ನ ಅತ್ಯಂತ ಶಬ್ದ ಸುಮನಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಆರಾಧ್ಯ ದೇವರ ನೆಚ್ಚಿನ ಬಾಲಕೃಷ್ಣ ದೇವೇರ್ನ ಪಾದ ಮುದೇಲ್ಗ ಅಡ್ಡಬೂರೊಂದು ಗ್ರಾಮದ ಒಡೆಯ ನೆಚ್ಚಿನ ಸೋಮನಾಥ ದೇವೇರ್ನ ಭಕ್ತಿಡು ಸುಗಿತೊಂದು ಕಟಿಲ್ದಪ್ಪೆ ಉಳ್ಳಾಲ್ದಿನ ಮನಸಾರೆ ಪ್ರಾರ್ಥನೆ ಮಲ್ತೊಂದು ನಮ್ಮನ ಮಾತ ಮೋವೇದ ಜಕ್ಕೇಳು ಕುಲ್ಲಾದ ಅಮೃತದ ಸಿರಿಮೆರೆ ಕೊರದು ನೂಲ್ದಾತು ನುಗತದ ಅಂತ ಭಾಗದಾತು ಬಗತೆ ಬರದಲಕ ಕಾಪುದಿದ್ದು ಕಾತೊಂದು ಬತ್ತ ನಚ್ಚಿನ ತುಳುವನಾಡದ ಮನ್ನದ ಮಾತ ದೈವ ದೇವರಿಗಳ ನೀಟಪ್ಪ ಅಡ್ಡಬೂರೊಂದು ಬಾಲಕೃಷ್ಣ ಮಂದಿರದ ಆಶ್ರಯಡು ಯಾನೇ ನೀ ಫೇಸ್ಬುಕ್ ತುನಕ ಮೆಮೊರೀಸ್ ಇರುತ್ತವೆ 2019 నుంచి ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಜ್ಞಾನದೀವಿಗೆ ಪಂಪನಚನ ಟೈಟ್ಲ್ ಕೊರದು 2019 ಸರಿ ಸುಮಾರು 13 ವರ್ಷದಿಂಚಲ ಇತ್ತೆ ಈ ಮಂದಿರಡು ದೆತ್ತೋನ್ನಂಚಿನ ಅಭಿನಂದನೆ ದೆತ್ತೋನ್ನಂಚಿನ ಜೋಕುಲು ಒವಲ್ಲ ಡಾಕ್ಟ್ರ ಇಂಜಿನಿಯರ ಅತನ ಒಂಜಿ ಸೈನಿಕೇನ ಕೃಷಿಕೇನ ಮಾತ ಅದು ಒಂಜಿ ಎಡ್ಡೆ ಸಮಾಜದ ಎಡ್ಡೆಪ್ಪುದ ಕಾರ್ಯ ಮಲ್ತೊಂದುಲ್ಲೇರು ಅವು ಎಂಕ್ಲೆ ಖುಷಿ ಅವು ಬಾಲಕೃಷ್ಣ ದೇವೇರ್ನ ಆಶೀರ್ವಾದ ಪೂರ್ವಕವಾದ ಮಲ್ತನಂಚಿನ ಜ್ಞಾನದೀವಿಗೆದ ಒಂಜಿ ಪುರ್ಪ ಪಂಡದು ಎನ್ನೊಂದು ಆ ಜೋಕ್ಲೆಗ್ ಎಡ್ಡೆಪ್ಪುದ ಒಂಜಿ ಪುರ್ಪನ ಎಂಕ್ಲು ಸಮರ್ಪಣೆ ಮಲ್ತದ ಅವು ಜೋಕ್ಲೆಗ್ ಒಂಜಿ ಎಡ್ಡೆ ಭವಿಷ್ಯಗ್ ನಾಂದಿ ಆತನ ಪನೆರ ಬಾರಿ ಪೆರ್ಮೆ ಆಪುಂಡು ಇಜಿತಿ ಬಾಲಕೃಷ್ಣ ಮಂದಿರ ಜ್ಞಾನ ಸಾಂಸ್ಕೃತಿಕವಾದಲ ಕೆಲಸ ಮಲ್ಪದ ಒಟ್ಟುಗು ಶೈಕ್ಷಣಿಕವಾದ ಪ್ರೋತ್ಸಾಹ ಕೊರ್ಪನಂಚಿನ ಒಂಜಿ ಧಾರ್ಮಿಕ ನೆಲೆಗಟ್ಟದ ಸಂಸ್ಥೆ ದಕ್ಷಿಣ ಕನ್ನಡ ಕರಾವಳಿ ಭಾಗಡಿತನ ಅವು ಬಾಲಕೃಷ್ಣ ಮಂದಿರ ದಯಪಡ್ಡ ಮಸ್ತ್ ಆಧ್ಯಾತ್ಮಿಕ ಕೇಂದ್ರಪ್ಪು ಜ್ಞಾನದ ಕೇಂದ್ರಪ್ಪು ಅತನ ಧಾರ್ಮಿಕ ಸಂಸ್ಥೆಲು ಪೂರ ನಮ್ಮ ಪೂಜೆಗಳ ಭಜನೆಗಳ ಭಕ್ತರ ಬೆತ್ತ ಬೆತ್ತ ಉತ್ಸವಗಳ ಸ್ವೀಮಿಗಾದ ಆನ ಬಾಲಕೃಷ್ಣ ಮಂದಿರ ದೇವೇರ್ನ ಎಂಚ ಮಿತ್ತ ಸ್ಥಾನಡೆಂಗುಲು ಆರಾಧನೆ ಮಲ್ತೊಂದು ಬತ್ತನ ಐತೊಟ್ಟಿಗೂ ಸಮಾಜದ ಒಂಜಿ ಕೊಂಡಿಯಾದ ದೇವೇರು ಸ್ವಾಮಿ ವಿವೇಕಾನಂದರ ಪಲ್ಲಕ ದೇವೇರು ಖುಷಿ ಪಡೆಪುನಿ ಅಶಕ್ತರ ಸೇವೆ ಮಲ್ಪನಕ ಅಂಚಿನ ನಿರ್ಗತಿಕೇರ್ನ ಸೇವೆ ಮಲ್ತನ ಮಾತ್ರ ದೇವೇರು ಖುಷಿ ಪಡೆಪನಿಗೆ ಆ ಕೆಲಸ ಸ್ವಾಮಿ ವಿವೇಕಾನಂದರ ಪಂತನಂಚಿನ ಪಾತ್ರದ ಕೆಲಸನ ಈ ಬಾಲಕೃಷ್ಣ ಮಂದಿರದ ಮೂಲಕ ಎಂಗುಲು ಮಲ್ತೊಂದುಲ್ಲ ದೇವೇರ್ನ ನಾಡ ಹಬ್ಬದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮಲ್ತನಲ್ಲ ಅಟ ಲಕ್ಷಾಂತರ ಮಂದಿ ಭಾಗವಹಿಸದು ಒಂಜಿ ಸಂತೋಷದ ಕ್ಷಣನ
ದೆತೊಂಡೆರ್ನ ಅಷ್ಟಮಿದ ದಿನ ತಾನೇ ಸಂತಸ ಕ್ಷಣಡ್ ದೆತೊಂಡೆರ್ನಲ್ಲ ಐತೊಟ್ಟಿಗೂ ಬೇತೆ ಬೇತೆ ನಿಂಗ್ಲ ಮಹಿಳಾ ಸಮಿತಿದ ನಿರೆಲ್ಡು ವರಮಹಾಲಕ್ಷ್ಮಿ ಪೂಜೆ ದಂಚಿನ ಕಾರ್ಯಕ್ರಮ ಆ ಕಾರ್ಯಕ್ರಮಡ್ಲ ಈ ಊರುಡು ಉಳ್ಳಾಲ ಬಾಗಡ್ ವರಮಹಾಲಕ್ಷ್ಮಿ ಪೂಜೆ ಗಟ್ಟದ ಅಂಚಿ ನಡತೊಂದಿತ್ತನಂಚಿನ ವರಮಹಾಲಕ್ಷ್ಮಿ ಪೂಜೆನ ದಕ್ಷಿಣಗ್ ಕೊನತನಂಚಿನ ಒಂಜಿ ಇತಿಹಾಸ ಇತ್ತಂಡ ಅವು ಬಾಲಕೃಷ್ಣ ಮಂದಿರಗೆ ಪಂಡ್ಯರ ಖುಷಿ ಆಗೋದು ಅಂಚಿನ ಹತ್ರ ಸರಿ ಪ್ರತಿ ಒಂಜಿ ವರ್ಷ ನಡಪುನಂಚಿನ ಬಾಲಕೃಷ್ಣ ಮಹಿಳಾ ಸಮಿತಿ ನಿರೆಲ್ ನಡಪುನಂಚಿನ ವರಮಹಾಲಕ್ಷ್ಮಿ ಪೂಜೆಗೆ 2,000 ಅಧಿಕ ಜನ ಸೇರಿದು ಒಂಜಿ ಸಂತೃಪ್ತ ಭಾವನೆಡು ವರಮಹಾಲಕ್ಷ್ಮಿ ಪೂಜೆಡು ಭಾಗವಹಿಸುವಂಚಿನ ಪೆರ್ಮೆದ ಸಂಸ್ಥೆ ನಮ್ಮ ಬಾಲಕೃಷ್ಣ ಮಂದಿರ ಅಂಚಿತಿ ಬಾಲಕೃಷ್ಣ ಮಹಿಳಾ ಸಮಿತಿ ಬಾಲಕೃಷ್ಣ ಮಂದಿರ ಅಂಚಿನ ಉತ್ಸವ ಸಮಿತಿ ಸೇರಿಗೆಡು ಕೃಷ್ಣ ಜನ್ಮಾಷ್ಟಮಿ ವರಮಹಾಲಕ್ಷ್ಮಿ ಪೂಜೆ ಅಂಚನೆ ಶೈಕ್ಷಣಿಕ ಪ್ರೋತ್ಸಾಹದ ಸಲುವಾಗಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರ್ಪುನಂಚಿನ ವಿದ್ಯಾರ್ಥಿ ವೇತನ ಆದಪ್ಪು ಅತನ ಜ್ಞಾನ ದೀವಿಗೆ ಪುರಸ್ಕಾರ ಆಪು ಇತ್ತ ಏರೆಗ್ಲ ದಾಯಪಡ್ಡ ಇನ್ನು ಬೈದನೇಟು ಮಾತಿರಲು ಒಂಜಿ ಅನುಕೂಲ ಅಸ್ತೀರಿ ಅಂಡ್ ಅಕಲ ಇಲ್ಲದ ದತ್ತು ಇಲ್ಲದ ಜೋಕುಲು ದತ್ತು ನಚ್ಚಿನ ಅಂಕದ ಒಟ್ಟುಗು ಅಕಲು 5 ಸಿರಿವಂತರ ಅಪ್ಪರಿಗೆ ಇತ್ತೆ ನಮ್ಮ ಒಂಜಿ ಒಲೆ ಒಂಜಿ ಲೇಸಿಗೆ ಪೋಂಡ ಅಪ್ಪೆಲ್ಲಡಾಡು ಇಲ್ಲದ ಅಮ್ಮೆರ್ನ ಅಪ್ಪೆಲ್ಲಡಾಡು ಕೇಂಡಿ ಇನ್ನ ಜೋಕುಲು ಎಂಚಿನ ಕಲ್ತೊಂದುಲ್ಲಿருந்து ಇನ್ನ ಜೋಕುಲು ಎಂಚಿನ ಕಲ್ತೊಂದುಲ್ಲು ಕೇಂಡಿ ಬೇತೆ ಊಲ ಇರ್ನ ಮಗೆ ಏತ್ ಬಂಗಾರ ಕೊನೈತೆ ಇರ್ನ ಮಗಲ್ ಏತ್ ಕಾಸು ಕೊನೈದಲ್ ಪನ್ಮನ ಕೇಂಜಿ ಸಂಪತ್ತು ಏಪಲ ಅವ್ವೆಗೆ ಏರ್ಲ ಕಂಡರ ಅವನ ವಸ್ತಿತ್ತನಲ್ಲ ವಿದ್ಯೆಗೆ ಅಂಚಿನ ಹತ್ರ ಅಪ್ಪೆಮ್ಮಗ ಪುಟ್ಟುನಂಚಿನ ಜೋಕುಲ್ನ ಸಂಪತ್ತೆ ಅಕುಲು ಕಲ್ಪನಂಚಿನ ವಿದ್ಯೆಗೆ ಅಂಚಿನ ಆ ವಿದ್ಯೆಗೆ ಒಂಜಿ ಮಾನದಿ ಕೋರ್ಪನಂಚಿನ ಕೆಲಸಲ್ಲ ಎಂಗ್ಲು ಬಾಲಕೃಷ್ಣ ಮಂದಿರ ಜ್ಞಾನ ದೀವಿಗೆ ಪನ್ಪನಂಚಿನ ಜ್ಞಾನದ ಒಂಜಿ ಬೊಲ್ಪು ಪನ್ಪನಂಚಿನ ಒಂಜಿ ಟೈಟ್ಲ್ ದೀವೋದು ಕೊರೊಂದಿಲ್ಲ ಅಂಚನೆ ಐಕ್ 1,000-2,000 ರೂಪಾಯಿ ಪನವುದ ಸಕಾಯ ಕೊರಿಯಟ್ಟಿನ ಎಂಗ್ಲ ಮಂದಿರ ಪೂರೆಲ್ಲ ಆಡಳಿತ ಸಮಿತಿ ಅದು ಮನ್ನ ಪೂರೆಲ್ಲ ಬಂದ್ಬೇರು ಕಾಸು ಕೊರ್ಕನ ಅದು ಕಾಸು ಕೊರ 1,000-2,000 ಐಕ್ ಮೌಲ್ಯನ ಎತ್ತವು ಕಾಸುಡು ಜೋಕುಲ್ನ ಜ್ಞಾನನ ಅಲತೆ ಮಲ್ಪೆರ ಆಬಜಿ ಐಕ್ ಬೋರ್ಡ್ ಅದು ಎಂಕುಲು ಆ ಒಂಜಿ ನೆಂಪು ಅಕುಲು ಪೊಣ್ಣು ಜೋಕುಲಾನ ಮದ್ಮೆ ಅದು ಕುಡೊಂಜಿಲ್ಲು ಪೋಂಡಲ ಆ ಇಲ್ಲಲು ಒಂಜಿ ಶಾಶ್ವತವಾದ ಸ್ವಲ್ಪ % ಮೈನ ಮಗಲು ಬೈದಲ್ ಪನ್ಪುನ ನೆಂಪು ಒರಿಯೋಡೊಂದಂಡ 1,000-2,000 ಕಾಸು ಖರ್ಚಾವು ಅಂಡ ಸ್ಮರಣಿಕೆ ಆದುಪ್ಪು ಎಂಕಲ್ ಕೊರ್ನಂಚಿನ ಮೊಮೆಂಟ್ ಆದ ಪತ್ತಂಡ ಪ್ರಮಾಣ ಪತ್ರ ಅವು ಏಪಲ ಶಾಶ್ವತ ಆದುಪ್ಪುಂಡು ಅಂಚನರ್ದ ಆ ಒಂಜಿ ಕೊರ್ಪುನ ಮೊಮೆಂಟ್ ಏರ ಮಂತುಪ್ಪೇರು ಅತನ ಸ್ಮರಣಿಕೆ ಏರ ಮಂತುಪ್ಪೇರು ಅತನ ಪ್ರಮಾಣ ಪತ್ರ ಏರ ಮಂತುಪ್ಪೇರು ಆಡ ಕೊರ್ಪುನಿ ಬಾಲಕೃಷ್ಣ ದೇವೇರ್ನ ಅನುಗ್ರಹದ ಒಂಜಿ ಪ್ರಸಾದ ರೂಪವಾದ ಪಣ್ಯರೆ ಅಂಚಿತ್ತಿ ಅಂಚ ಪ್ರಸಾದ ರೂಪವಾಡು ನಿಖಿಲ್ ದೆತ್ತೊಂದಂಚಿನ ಒಂಜಿ ಪುಣ್ಯದ ಮಣ್ಣು ನಮ್ಮ ಬಾಲಕೃಷ್ಣ ಮಂದಿರ ಈ ರೀತಿಯಾದ ಶೈಕ್ಷಣಿಕ ಪ್ರೋತ್ಸಾಹ ಕೊರ್ಪುನಂಚಿನ ಧಾರ್ಮಿಕವಾದ ಅವು ಸಪ್ತಾಹ ಭಜನೆ ಆದಪ್ಪು ತಂಬೂರಿ ಭಜನಾ ಸ್ಪರ್ಧೆ ಆದಪ್ಪು ಅದು ವಿಶೇಷತೆಯನ್ನು ಕೊನತನಂಚಿನ ಬಾಲಕೃಷ್ಣ ಮಂದಿರ ತಂಬೂರಿ ಭಜನಾ ಸ್ಪರ್ಧೆದ ಮೂಲಕ ತುಳು ಭಜನಾ ಸ್ಪರ್ಧೆನ ಕರಾವಳಿ ಕರ್ನಾಟಕಡ್ ಒಂದು ಮಲ್ತನಂಚಿನ ಇತಿಹಾಸ ಇತ್ತು ನಾವು ಬಾಲಕೃಷ್ಣ ಮಂದಿರಗೆ ಅಂಚಿತೆ ವಿಶೇಷ ಕಲ್ಪನೆ ದೊಟ್ಟಿಗೆ ವಿಶೇಷ ಚಿಂತನೆದ ದೊಟ್ಟಿಗೂ ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಲ್ಪನಂಚಿನ ಆಯಗಳ ಬಾಲಕೃಷ್ಣ ಮಂದಿರ ಐಕ್ ಪೂರಕವಾದ ಕೊಂಡಿಯಾದ ಒಂಜಿ ತಾರದ ಮರ ದಯ್ಯಾದ ತಾರದ ಮರ ಅದು ಐಕ ಮಸ್ತ್ ಎಗ್ಗೇಲು ಬರ್ಪುನಿಗೆ ಐಕ ಮಸ್ತ್ ಕೊಂಬು ಆದಪ್ಪು ಆತನ ಐತ ಪುರ್ಪ ಆದಪ್ಪು ಆತನ ಬೊಂಡ ಆದಪ್ಪು ತೆಂಡೆಲ ಆದಪ್ಪು ಅದ ತಾರೆ ಆಯ್ಕ ಆ ಪೂರ ಮಿತ್ತಡ ಪೊರ್ಲು ತೋಜುನಂದ್ರೆ ಐಕ ಮುದೆಲ್ ಗಟ್ಟಿ ಬೋರ್ಡ್ಗೆ ಅಂಚಿನ ಐಕ ಈ ಬಾಲಕೃಷ್ಣ ಮಂದಿರದ ಮುದೆಲಾದ ಈತದ ಇತ್ತದ ದಿನಟ್ಟು ಕುಂಪಲದ ಅತ್ತಂದೆ ದೆಹಲಿ ಮುಟ್ಟಲ ಒಜಿ ಪುದರಿತ್ತನಂಚಿನ ವ್ಯಕ್ತಿ ನಮ್ಮ ಮಂದಿರದ ಮುದೇಲು ಬಂದರೆ ಅವು ಸತೀಶ್ ಕುಂಪಲ ಅರ್ನನೆ ಒಂಜಿ ಸಾರಥ್ಯಡು ಈ ಒಂಜಿ ಮಂದಿರದ ಒಂಜಿ ಪೂರ್ಣ ರೀತಿದ ಕೆಲಸ ಕಾರ್ಯಲು ನಡತದನ್ನು ಪಣ್ಯರ ಈ ಸವಾಕ ಈತೊಂಜಿ ಬಾಲಕೃಷ್ಣ ಮಂದಿರಗೆ ದಕ್ಷಿಣ ಕನ್ನಡ ಜಿಲ್ಲೆಡ್ ಏತ್ತುಪುರ ಮಠಾಧಿಪತಿ ನಕಲು ಉಲ್ಲೇರ ಮಾತೆರ್ಲ ಈ ಮಂದಿರಗೆ ಬೈದ ನಕಲು ಮಾತೆರ್ಲ ವೀರೇಂದ್ರ ಹೆಗ್ ಧರ್ಮಸ್ಥಳದ ಧರ್ಮಾಧಿಕಾರಿ ಬತ್ತನ ಪೇಜಾವರ ಶ್ರೀಗಳದ್ದು ಬತ್ತನ ಆತನ ಈ ಕೇರಳದ ಉಪ್ಪಳದ ಕೊಂಡೆವೂರು ಶ್ರೀಗಳದ್ದು ಬತ್ತನ ಒಡಿಯೂರು ಶ್ರೀ ಆದಪ್ಪು ಮಾನಿಲ ಶ್ರೀಗಳು ಆದಪ್ಪು ಅದನ್ನ ವಜ್ರದೇ ಶ್ರೀ ಸ್ವಾಮೀಜಿ ಅದು ಮಾತೆರ್ಲ ಈ ಬತ್ತನಂಚಿನ ಪುಣ್ಯದ ಮಣ್ಣು ಐತೊಟ್ಟಿಗೆ ಎತ್ತೋ ಸಾಹಿತಿ ನಕ್ಲಾದಪ್ಪು ಸಾಂಸ್ಕೃತಿಕವಾದ ಕೆಲಸ ಮಂದೊಂದು ಪುನಕ್ಲಾದು ರಾಜಕೀಯದಕ್ಕೂ ಬರೋದು ಪೆರ್ದೆ ಬಣ್ಣ ಸತೀಶನ್ನೇ ಪ್ರತಿಯೊರೆಲ್ಲ ಪ್ರತಿ ಕಾರ್ಯಕ್ರಮಗಳು ಎಪ್ಪುನಾಗ್ಲಿ ಅಂಚನರ ಬೇತ ವಿಶೇಷ ರೀತಿಲ್ಲ ಈ ಬಾಲಕೃಷ್ಣ ಮಂದಿ ವಿಶೇಷವಾಯಿನಂಚಿನ ಜನಮಂದಿಲ್ ಬತ್ತದು ಪೂರ್ಣ ರೀತಿದ ಈ ಬಾಲಕೃಷ್ಣದ ಒಂಜಿ ಸಂಸ್ಥೆಗೆ ನಮ್ಮ ಮಂದಿರಗೆ ಮಾತೆರ್ನಲ ಕೊಡುಗೆ ಇತ್ತಿನ ಈತು ಜಿಲ್ಲೆಡೆ ಈತು ಬುಳೆಯರ ಸಾಧ್ಯ ಆದಂಡು ಅಂಚಿನದ ಇನ್ನು ಜಾನದೀವಿಗೆ ಪನ್ಪುನಂಚಿನ ಕಾರ್ಯಕ್ರಮಲ್ಲ ಬೇತೆ ಬೇತೆ ಅತಿಥಿನ ಇಲ್ಲಿ ಇಜ್ಜಿ ಮಗ್ಲ ಮಂದಿರದನೆ ಒಂದು ಪೂರ ಮಂದಿರದನೆ ಆಂಡ್ಲ
ಮಂದಿರದ ಹತ್ರ ಇನಿ ಕಾನಕ್ಕಾಕಲು ಒಂಜೊಂಜಿ ಸಂಸ್ಥೆಡಾದಪು ಒಂಜೊಂಜಿ ಕಲ್ಲಟ್ಟಾದಪು ಒಂಜೊಂಜಿ ರಂಗಡಾಪದು ಪೂರೆಲ್ಲ ಮಿನ್ಕುನಾಕುಲ್ಲೆ ಅಂಚನೆ ಅಕ್ಲನ ಎದುರು ಕುಲ್ದುನಕ್ಲ ನಮ್ಮ ಮಸ್ತ್ ಜನ ಒಲ್ಲೆರು ಅಕ್ಲನ ಒಂಜಿ ಸೇರಿಗೇಡು ನಿಕ್ಲನ ಉಡಲ ಆಶೀರ್ವಾದದ ಹೊರಟು ನಿಕ್ಲೆಗೆ ಉಡಲ್ಗೆ ಒಂಜಿ ಖುಷಿ ಕೊರ್ಪುನಂಚನ ಸಂಪು ಕೊರ್ಪುನಂಚನ ಇಂಪು ಕೊರ್ಪುನಂಚನ ಜ್ಞಾನದೀಪಿಗೆ ಪುರಸ್ಕಾರದ ಒಂಜಿ ಕಾರ್ಯಕ್ರಮಗ ನಮ್ಮ ಮಾತೆಲ್ಲ ಪಾಲ್ದೆತ್ತೊಂದೊಂದಿಲ್ಲ ಬಂದುಲೆ ಬಾಲಕೃಷ್ಣ ಮಂದಿರದ ಇಂಜಿ ಒಡನಾಟಡು ನಿಕ್ಲು ದುಂಬುಗುಲ ಉಪ್ಪುಲೆ ಪನ್ಪನಂಚನ ಆಶಯದ ಪಾತ್ರದ ಒಟ್ಟಿಗೂ ಇಂಥ ಒಂಜಿ ಸಂದರ್ಭಡು ಜಾಸ್ತಿ ಪಾತ್ರ ಕತೆ ಒಂಜಿ ಮಂದಿರದ ಪನಿಯರ ಪೋಣುಂದ ಮಂದಿರದ ವಿಷಯನು ತಿರುಪಾಯರ ಪೋಣುಂದ ಮಸ್ತ್ ಉಂಡು ಅಂಡ ಬಾಲಕೃಷ್ಣ ಮಂದಿರ ಹರಿಯುವ ನೀರು ನಿಂತ ನೀರಲ್ಲ ಹರಿಯುವ ನೀರು ಏಪಲ ಸಮಾಜದೊಟ್ಟಿಗೆ ನಿತ್ಯ ನಿರಂತರವಾದ ಬೆರೆವುಂಡು ಎಂಕಲ ಪಂಡ ಎದುರು ಉದಯ ಶೆಟ್ರುಲ್ಲೇರು 27 ವರ್ಷಗೂ ದುಂಬು ಉತ್ಸವ ಪ್ರಾರಂಭ ಮಲ್ಪನಾಗ ಉದಯ ಶೆಟ್ರೆಲ್ಲ ಉದಯ ಎಲ್ಲ ಎಂಕಲ ಆತ್ಮೀಯ ಮಿತ್ರ ಉದಯ ಎಲ್ಲ ಇತ್ತುನಕುಲು ಉದಯ ಆದಪು ಗೌರೀಶ್ ಆದಪು ರಾಮಚಂದ್ರ ಗಟ್ಟಿ ಆದಪು ಅಕುಲ್ಲ ಇತ್ತುನಕುಲು ಅಡ ತುಲೆ ಕಾಲ ಪನ್ಪುನ ಏರ್ಲ ತೂತಿಜೇರಿಗೆ ಕಾಲ ಚಕ್ರ ತಿರುಗೊಂದು ಪೋಯ್ಲಕನೆ ಅವು ಐತ ಋಣಾತ್ಮಕವಾದ ನಮಕ್ ತಿಕ್ಕೊಂಡಿಗೆ ಐಕೆ ಉದಾಹರಣೆಗಳ ಉದಯನ ಇನ್ನು ತೂಣ ಖುಷಿಯನ್ ಅರ್ನ ಉದಯನ ಮಗಲ್ಲ SSLC 1% ಅಧಿಕ ಅಂಕ ದೆತ್ತದು ಇನಿ ಅಭಿನಂದನೆ ಸ್ವೀಕಾರ ಮಲ್ಪನಂಚನ ಎಡ್ಡೆ ಏಲ್ಯಗಲಿಗೆ ಬೈದನು ಅಂಚನೆ ಹತ್ರ ಅಂಚಿತ್ತಿ ಮಾತ ಬಾಲಕೃಷ್ಣ ಮಂದಿರಡು ಆನಿರ್ದು ಇನಿವರೆ ಮುಟ್ಟಲ್ಲ ಪೊಣ್ಣ ನೆರಿರ್ದು ಆನ ನೆರಿ ಮುಟ್ಟಲ್ಲ ಕೆಲಸ ಮಂತನಕಲು ಬೆತೆ ಬೆತೆ ಕಡೆಗೆ ಪೋಯರ್ನಲ ಇನಿ ಕಾನಲ ಒಂಜಿ ಕೆಲಸದ ಮಿತ್ತಾದ ಒಂಜಿ ಆಶಯದ ಮಿತ್ತಾದ ಈ ಬಾಲಕೃಷ್ಣ ಮಂದಿಗೆ ಅಕ್ಲ ಒಂಜಿ ಕೊಡುಗೆ ಉಪ್ಪುಂಡೆ ಅಂಚಿತಿ ಕಾರ್ಯಕ್ರಮನ ಈ ಬಾಲಕೃಷ್ಣ ಮಂದಿರ ನಿತ್ಯ ನಿರಂತರವಾದ ಮಲ್ಪುಂಡು ಪನ್ಪನಂಚಿನ ಪಾತ್ರನ ಪನ್ನೊಂದು ಈ ಸಂದರ್ಭಡು ಎಂಗಳ ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆ ಅಂಜನೆ ಈ ಕಾರ್ಯಕ್ರಮದ ಉದ್ಘಾಟನೆ ಬಕ್ಕ ಈ ಕಾರ್ಯಕ್ರಮದ ಸದಾಶಯದ ಪಾತ್ರ ಮೂಜೇಕಲ ಬದ್ಧರಾದ ಈ ಕಾರ್ಯಕ್ರಮದ ವೇದಿಕೆಡು ಉಪಸ್ಥಿತರು ಶ್ರೀಯುತ ಸತೀಶ್ ಕುಂಪಲ್ರು ಬಾಲಕೃಷ್ಣ ಮಂದಿರದ ಸ್ಥಾಪನೆ ಮಲ್ತಿನಿರ್ದಿಂಚಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಸ್ಥಾಪನೆ ನೆಚ್ಚಿನ ಈ ಸಂಸ್ಥೆ ಐದು ಬೊಕ್ಕ ಬಾಲಕೃಷ್ಣ ಮಂದಿರಾದ ಈ ಒಂಜಿ ಬಾರಿ ಬರುಲದ ಬಾಲಕೃಷ್ಣ ಸಾಂಸ್ಕೃತಿಕ ಭವನ ನಿಖಲ್ ಕುಲ್ದರ್ ನೆಟ್ಟು ನಡಪುನಂಚಿನ ಮಾತ ಅವು ಶುಭ ಕಾರ್ಯ ಆದಪು ಅಶುಭ ಕಾರ್ಯ ಪಂಡ ಉತ್ತರ ಕ್ರಿಯದ ಕಾರ್ಯ ಆದಪು ಆ ಕಾರ್ಯಕ್ಕೆ ಮಾತೆಕಲ ಸಮಾಜಕ್ಕೆ ಉಚಿತವಾದ ಕೊರ್ನಂಚಿನ ಒಂಜಿ ಸಭಾಂಗಣ ಬಾಲಕೃಷ್ಣ ಸಭಾಂಗಣ ಅಂಚಿನ ಹತ್ರ ಸಮಾಜಕ್ಕೆ ಆ ರೀತಿಡ್ಲ ಎಂಗಲು ಒಂಜಿ ಸಮಾಜಕ್ಕೆ ಶುಭ ಕಾರ್ಯಕ್ಕೆ ಉಚಿತವಾದ ಕೊರ್ಪನಂಚನ ಇಂಚಿತ್ತಿ ಕಾರ್ಯಕ್ರಮ ಪೂರ ಎದುರುತ್ತದು ಕೆಲಸ ಮಾಡ್ತದೆ ಈ ಬಾಲಕೃಷ್ಣ ಮಂದಿರನ 10 ಸೆನ್ಸರ್ 3000 ಚದರ ಮಿತ್ತು 3000 ಚದರ ಅಡಿತ ಒಂಜಿ ಬಾಲಕೃಷ್ಣ ಮಂದಿರನ ಲೋಕಾರ್ಪಣೆ ಮಲ್ಪನದ ಒಟ್ಟಿಗೂ ಆ ಒಂಜಿ ಪೊನ್ಬಾಟಡು ಬಾಲಕೃಷ್ಣ ಮಂದಿರದ ಕೆಲಸದ ಪೊನ್ಬಾಟಡು ಆನಿರ್ದು ಇನಿಮುಟ್ಟಲ ಮಲ್ತೊಂದು ಬತ್ತನಾರ ಎಂಗ್ಲ ಸತೀಶ್ ಕುಂಬಲ್ರು ಬಾರಿ ಎತ್ತರ ಸ್ಥಾನಗೂ ಪೋಪೇರಿಗೆ ನಮಕ್ ತುಳುಟು ಒಂಜಿ ಗಾದೆ ಉಂಡಿಗೆ ನಡಪು ನಾಯೆ ದಂಟುವೆಗೆ ಜೆತ್ತು ನಾಯೆ ದಂಟುವೆನ ಅಂದು ಜೆತ್ತು ನಾಯೆ ದಂಟುಜೆಗೆ ನಡತೊಂದು ಪೋನಕ ದಂಟುವೆಗೆ ಆಂಡ ದಂಟುನಲ ಮಲ್ಲೆಜಿ ಐನು ದಣತೊಂದು ಪೋಡು ಆ ಸಾದಿನ ಗುರಿ ಮುಟ್ಟುನಂಚಿನ ಕೆಲಸ ಅವು ಸತೀಶ್ ಅನ್ನೆ ಮಲ್ತೊಂದು ಬೈದಿರ ಅಂಚಿನತ ಇಲ್ಲಿ ಕಾನಕ ಏತ್ ಸಮಾಜದ ದಂಟು ದಂಟವು ನಾಕಲಿತ್ತನಲ್ಲ ಎನ್ನ ಕೆಲಸ ಸಮಾಜಕ್ಕೆ ಒಂಜಿ ದುಂಬು ಪೋಪುನ ಪನ್ಪುನ ನೆಲೆಗೆಟ್ಟಡು ಇನಿ ಕಾನಕ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆದಲ ಅಧ್ಯಕ್ಷರಾತೀರು ದಂಟಾಡು ಕಲ್ಲು ದಕ್ಕಡು ಮುಳ್ಳು ದಕ್ಕಡು ನಡತೊಂದು ಪೋಪುನ ಸಾದಿಡು ನಮ್ಮ ಬದ್ದೆರಾದಿತ್ತನ ಸಾದಿ ಒಂಜಿ ಎಡ್ಡೆತ್ತನ ಅವು ದೇವರೇ ಎತ್ತವರಿ ಪನ್ನೆರೆ ಒಂಜಿ ಸಾಕ್ಷಿ ಸತೀಶ್ ಅನ್ನೆ ವಿಶೇಷವಾದ ಭಾಜಪದ ಜಿಲ್ಲಾಧ್ಯಕ್ಷರಾಯಿನದಕ್ಕ ರಡ್ಡು ಚುನಾವಣೆಯನ್ನು ಗೆಂದುದು ತೋಜಾರು ಅವು ಅರ್ನ ಸಂಘಟನೆಗೆ ಒಂಜಿ ಶಕ್ತಿಯಿಂದ ಅರ್ನ ಸಂಘಟನೆ ಶಕ್ತಿಯಿಂದ ಪಣೋಲಿದ್ದು ಜಾತಿ ಸಮೀಕರಣ ಎಂಚಿನ ಒಂಜಿ ಕೈತಪ್ಪುನ ಪನ್ಪನಂಚಿನ ಒಂಜಿ ಸಂಕಲ್ಪ ಇತ್ತನಲ್ಲ ಆ ಓವುಲೆಜ್ಜಿ ನಮ್ಮ ಮಾತೆರ್ಲ ಹಿಂದೂ ಸಮಾಜದ ಆಧಾರದ ಮಾತೆರ್ಲ ಒಟ್ಟಾದ ಉಪ್ಪುನಿ ಪನ್ಪುನ ನೆಲಗಟ್ಟಡು ಇಂಜಿ ಒಂಜಿ ಚುನಾವಣೆಯನ್ನು ಗೆಂದ ತೋಜ್ಬಾರೆ ಐದೊಕ್ಕ ಮುರಮುರಿನಿ ವಿಧಾನ ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದ ಅಂಚನೆ ಬೊಕ್ಕ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಐಲ್ಲ ಅವು ರಘುಪತಿ ಭಟ್ ಉಂತಾಡು ಅತಂಡ ದಿನೇಶ್ ಉಂತಾಡು ಏರು ಉಂತಾಡು ಆ ಒಂಜಿ ಸೀಟಲ್ನ ಗೆಂದದು ಕೊರಿಯರ ಬೋಡದು ಪಕ್ಷ ಗೆಂದದು ಕೊರ್ರೆ ಬೋಡದು ಒಂಜಿ ರಾತ್ರಿ ಪಗಲು ಕೆಲಸ ಮಂದನಾರು ಶ್ರೀಯುತ ಸತೀಶ್ ಅನ್ನೆ ಮೂಜಿ ತಿಂಗಳು ರಡ್ಡು ಚುನಾವಣೆನು ಅರ್ನ ಚಾತುರ್ಪುಡು ಗೆಂದದು ಕೊರ್ನಂಚಿನ ಒಂಜಿ ಸಮರ್ಥ ನಾಯಕತ್ವ ಬಾಲಕೃಷ್ಣ ಮಂದಿರದ ಮುದೇಲೊಂದು ಎಕಡೆ ಪಂತೆ ಅಂಚಿತಿ ಅರ್ನ ಒಂಜಿ ಅಧ್ಯಕ್ಷತೆಡು ಉದ್ಘಾಟನೆಡು ಈ ಕಾರ್ಯಕ್ರಮ ನಡಪುನು ಇಂಚಿತಿ ಕಾರ್ಯಕ್ರಮದ ಭಾಗವಹಿಸಿನಂಚಿನ ಈ ಕಾರ್ಯಕ್ರಮ ನಮ್ಮಾರೆ ಅದು ನಮ್ಮ ಇಲ್ಲದಾರೆ ಅದು ಉಪಸ್ಥಿತಿರುಪುನಂಚಿನ ಶ್ರೀಯುತ ಸತೀಶ್
ಸತೀಶ್ ಕುಂಪಲ್ರೆಗೆ ನಿಕ್ಲ ಮಾತಿನಲ್ಲಿ ಪರವಾದ ಬಾಲಕೃಷ್ಣ ಮಂದಿರದ ಪರ ಪ್ರೀತಿದ ಸ್ವಾಗತನ ಬಯಕೊಂದಲ್ಲ ಅರೆಗೆ ಪ್ರಸಾದ್ ಆಶ್ರಯ ಕೊಲನಿ ಬಾಲಕೃಷ್ಣ ಮಂದಿರ ಉತ್ಸವ ಸಮಿತಿ ಸದಸ್ಯ ಶಾಲ್ ಪಾರ್ದು ಗೌರವ ಅರ್ಪಣೆ ಮಲ್ಪೋಡು ಪನ್ನದೆ ಪ್ರಸಾದ್ ಬೆಲ್ಸ ಮಲ್ದಿರ ಅಕ್ಲು ಬೇತೆ ಬೇತೆ ಒಂಜಿ ಸಂಸ್ಥೆ ಇಡ್ಲ ಕೆಲಸ ಮಂದೊಂದುಲ್ಲೇರ ಪನ್ನೆ ಪ್ರಸಾದ್ಲ ಒಂಜಿ ಉದಾಹರಣೆ ಕರಾವಳಿ ಸೇವಾ ಮಾಣಿಕ್ಯ ಸಂಸ್ಥೆ ಪಂಪುನಂಚಿನ ಸೇವಾ ಸಂಸ್ಥೆ ಐತಲ ಒಂಜಿ ಸದಸ್ಯ ಅದೆಲ್ಲ ಉಪನಂಚನ ಪ್ರಸಾದ್ ಅರೇನಿ ಗೌರವದ ಎದುಕೊಂಡಿರು ನಮ್ಮ ಸತೀಶ್ ಕುಂಬಲನೆ ಈ ಸಂದರ್ಭದ ನಮ್ಮೊಟ್ಟಿಗೆ ಉಪಸ್ಥಿತರು ಒಟ್ಟಿಗೆ ಮನ್ಪುಗ ದಯಬಂಡ ಮಮತಕ್ಕಲ್ನೊಟ್ಟಿಗೆ ಮಹಿಳಾ ಸಮಿತಿದ ಗುರ್ಕಾರ್ದಿ ಅಂಚಿನಂದ್ರ ಒಂಜಿ ಸಾಲ್ಡೆ ಪೋಯಿ ನಮ್ಮ ಮಹಿಳಾ ಸಮಿತಿದ ಗುರ್ಕಾರ್ದಿ ಅದು ನಿಕ್ಲೆಗೆ ಜೋಕುಲ್ನ ಕಾರ್ಯಕ್ರಮ ಅಂಚನದ ಅರ್ಥಪೂರ್ಣವಾಯಿನಂಚಿನ ಕಾರ್ಯಕ್ರಮದ ಅರ್ಥಪೂರ್ಣ ಒಂಜಿ ಶಿಕ್ಷಕಿಲ ವೇದಿಕೆ ಡೊಲ್ಲೆರು ತಲಪಾಡಿ ಸರ್ಕಾರಿ ಶಾಲೆದ ಒಂಜಿ ಶಿಕ್ಷಕಿಲ ಅದು ಪುನಂಚನ ಶ್ರೀಮತಿ ಮಮತಾ ಸತೀಶ್ ಮಹಿಳಾ ಸಮಿತಿ ಗುರ್ಕಾರ್ದಿ ಅರೆಲ್ಲ ಈ ಸಂದರ್ಭಡು ನಿಕ್ಲ ಮಾತಿನಲ್ಲಿ ಪರವದಿ ಚಾವಡಿಗೆ ಮೋಕೇಡು ಎದುಕೊನೊಂದಿಲ್ಲ ಒಂಜಿ ಈ ಕಾರ್ಯಕ್ರಮದ ಅರೆಗೆ ಆತ್ಮೀಯವಾದ ಎದುಕೊನೊಂದು ಪುಷ್ಪಕ್ಕ ಬತ್ತದ ಒಂಜಿ ಶಾಲ್ ಪಾರ್ದು ಗೌರವ ಅರ್ಪಣೆ ಮಲ್ಪೋಡು ಪನ್ನದೆ ಪುಷ್ಪಲತಾ ಡಿ ಶೆಟ್ಟಿ ಬಲೆ ಉಪಸ್ಥಿತರು ಪ್ರಹ್ಲಾದ್ ಕುಮಾರ್ ಇಂದಾಜೆ ಬಾಲಕೃಷ್ಣ ಮಂದಿರದ ಒಂಜಿ ಅಧ್ಯಕ್ಷರಾದ ಅಂಚನೆ 24 ವರ್ಷದಿಂಚಲ ಸತೀಶ್ ಅನ್ನೇ ಆದಿತ್ತೇರು ರಾಜಕೀಯದ ಒತ್ತಡಗೆ ಬೋಡದು ಒಂಜಿ ವರ್ಷದ ಅವಧಿಗೆ ಎಂಗಲ ಪ್ರಧಾನಿ ಮುರಣಿ ಮೂಜಿ ದಿನ ಹೆಂಚಿನ ಮಲ್ತೇರು ಅಧ್ಯಕ್ಷ ಅಂಚ ಮೂಜಿ ದಿನ ಅಂಚ ಎಂಕಲ ಪ್ರಭರ ಅಧ್ಯಕ್ಷ ಅದು ಎಂಕಲ ಒಂಜಿ ಆ ಕರ್ತವ್ಯ ನಿರ್ವಹಣೆ ಮಲ್ತನಾರು ಪ್ರಹ್ಲಾದ್ ಕುಮಾರ್ ಇಂದಾಜೆ ಎಡ್ಡೆ ಬರೆಪುನೆಟ್ ಪೂರ ಎಡ್ಡೆ ಹುಷಾರುಲ್ಲೇರು ವಾಟ್ಸಪ್ ಅದಪ್ಪು ಬಾತನ ಸಾಹಿತ್ಯ ಅದಪ್ಪು ಬಾತೇಟ್ಲ ಎಂಚಿನ ಪಂಡ ಓದಿ ಬ್ರಾಹ್ಮಣನಾಗು ಪಂತಿರಿಗೆ ಕೆಲಸ ಮಾಡಿ ಕ್ಷತ್ರಿಯನಾಗು ಬಂತಿರಿಗೆ ಅಂಚೆ ಓದಿ ಬ್ರಾಹ್ಮಣನಾಗು ಅಂಚಿತಿ ಕೆಲಸ ಮಲ್ತೊಂದು ಬತ್ತನ ಪ್ರಹ್ಲಾದ್ ಕುಮಾರ್ ಇಂದಾಜುಲ್ಲರು ಅರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಕಿರಣ್ ಚಿತ್ರಾಂಜಲಿ ನಗರ ಮೇರು ಶಾಲ್ ಪಾರ್ದು ಗೌರವ ಅರ್ಪಣೆ ಮಲ್ಪೊಡು ವಿನಂತಿ ವಾಸುಕಿ ಮೋ ಸಮಿತಿದ ಕಾರ್ಯದರ್ಶಿ ನೆಂಚಿನ ರಾಜೇಶ್ ಬಾಬಾ ವೇದಿಕೆ ಬರೋಡು ಮನೋಜ್ ಕಟ್ಟೆಮನೆ ವೇದಿಕೆ ಬರೋಡು ಉತ್ಸವ ಸಮಿತಿದ ಅಧ್ಯಕ್ಷರ ನೆಂಚಿನ ಗಣೇಶ್ ಅಂಚನ್ರುಲ್ಲೇರು ಜಿ ಇಂಟೀರಿಯರ್ ಸ್ಟುಡಿಯೋ ಕುಡ್ಲಡೆ ಪುಗಾರ್ತೆ ಪಡೆ ನೆಂಚಿನ ಮದಿಮಲ್ನಕ್ಲೆಗ ಅಲಂಕಾರ ಗೆಂಚ ಪೊಣ್ಣುನು ಅಲಂಕಾರಕ ಮದಿಮಲಾಪಲ ಅಂಚನೆ ಇಲ್ಲಿ ಕಟ್ಟಿನಿರ್ದು ಬೊಕ್ಕ ಐಕ್ ಒಳಾಂಗನ ವಿನ್ಯಾಸ ಆವಡುಂದಂಡ ಇಂಟೀರಿಯರ್ ಮುಖ್ಯಗೆ ಇತ್ತದ ಕಾಲಡು ಅಂಚಾಯ ಇಂಟೀರಿಯರ್ ಸ್ಟುಡಿಯೋದ ಮಾಲಕರ ಅಂಚನ ಗಣೇಶ್ ಅಂಚನುಲ್ಲರು ಅರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಓಂ ಪ್ರಕಾಶ್ ಸುರಕ್ಷಾ ನಗರ ಬೇರೆ ಬತ್ತದ ಶಾಲ್ ಪಾರ್ದು ಗೌರವ ಅರ್ಪಣೆ ಮಲ್ಪೋಡು ಪನ್ ವಿನಂತಿ ಗಣೇಶ್ ಅಂಚನ್ ಬೇರೆಗೆ ಅವಿಲಕನೆ ವೇದಿಕೆಟ್ ಎಂಕಲ ರವೀಂದ್ರ ಕುಂಪಲಲ್ಲೇರು ಬಾಲಕೃಷ್ಣ ಮಂದಿರದ ಮಾತ ವಿಷಯಡ್ಲ ಕಾಂಡೆಡ್ದು ರಾತ್ರಿ ಮುಟ್ಟ ಬಾಲಕೃಷ್ಣ ಮಂದಿರ ಓಪನ್ ಮನ್ಪುನೆರ್ದು ಅಕ್ಕೇರಿಗೆ ಬಾಕಿಲ್ ಪಾಡ್ನಾಡೆ ಮುಟ್ಟಲ್ಲ ಅಯ್ಯೊಂಜಿ ಮಾತ ವಿದಟ್ಲ ಉಸ್ತುವಾರಿನ ವಯಸ್ಸೊಂದು ಬತ್ತನಾರು ಆರು ರವಿಯನ್ನೇ ಇತ್ತೆಲ್ಲ ಬಾಲಕೃಷ್ಣ ಮಂದಿರಕ್ಕೆ ಸಾಧಾರಣ 10 ಇರುವ ಕೀ ಉಂಡು ಎಂಕ್ಲೆ ಗೊತ್ತಿಜ್ಜು ಒಯ್ತದ ಕೀ ಇಂದು ಅನ್ನ ಅರೆಗೆ ಐತ ನಂಬರ್ ಪೂರ ಗೊತ್ತಿದ್ದ ಒಂಜಿ ಅಚ್ಚುಕಟ್ಟಾದ ಬಾಲಕೃಷ್ಣ ಮಂದಿರ ವ್ಯವಸ್ಥೆಯನ್ನು ಮಲ್ತೊಂದು ಬತ್ತನಾರು ಅಂಚನೆ ದೇವರ ನನಲ ಅರೆಗೆ ಬಾಲಕೃಷ್ಣ ಮಂದಿರದ ಸೇವೆ ಮಲ್ಪರ ಅನುಗ್ರಹ ಪಡಪನದ ಅರೆಗೆ ಆತ್ಮೀಯವಾದ ಸ್ವಾಗತನ ಮಲ್ತೊಂದು ಅರೆಗೆ ಶರತ್ ಚಿತ್ರಾಂಜಲಿ ನಗರ ಮೇರೆ ಬತ್ತ ಶಾಲ್ ಪಾರ್ದು ಗೌರವ ಅರ್ಪಣೆ ಮಲ್ಪೊಡ್ಪನೆ ನಿಂತಿ ಶ್ರೀಯುತ ರವೀಂದ್ರ ಕುಂಪಲ ಮೇರೆಗೆ ವೇದಿಕೆಡ್ ಉಪಸ್ಥಿತರು ಶ್ರೀ ವೆಂಕಟ ಕೃಷ್ಣಾನಂದ ಹೂಡೆ ಬಾಲಕೃಷ್ಣ ಮಂದಿರದ ಉತ್ಸವದ ಪ್ರಾರಂಭದಿಂಚಲ ಕೆಲಸ ಮಲ್ತೊಂದು ಬತ್ತನಾರು ಅಂಚನೆ ಕೋಶಾಧಿಕಾರಿಯಾದ ಪನವುದ ಕಾರ್ಯ ಅಂತಿರಲಾದ ಕೆಲಸ ಮಲ್ತೊಂದು ಬತ್ತನ ಐತೊಟ್ಟಿಗೂ PF ಆಫೀಸ್ಡ್ ಐತ ಒಂಜಿ ಅಧಿಕಾರಿಲ ಆದ ತನ್ನ ಸರ್ಕಾರಿ ಸೇವೆಡ್ ಕೇಂದ್ರ ಸರ್ಕಾರಿ ಸೇವೆಡ್ಲ ತನ್ನ ಕರ್ತವ್ಯ ನಿರ್ವಹಣೆ ಮಲ್ತೊಂದು ನಂಚಿನ ವೆಂಕಟ ಕೃಷ್ಣಾನಂದ ಹೂಡೆ ಮೇರೆಗ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಸುಶಾಂತ್ ಕುಂಪಲ ಮೇರೆ ಬತ್ತದ ಶಾಲು ಪಾರ್ದು ಗೌರವ ಮಲ್ಪೊಡು ಪನ್ನದು ಸುಶಾಂತ್ ಅಂಚನೆ ವೇದಿಕೆಡ್ ಶ್ರೀಯುತ ಜಗದೀಶ್ ಆಚಾರ್ಯುಲ್ಲರು ಪುತ್ತೂರ್ದ ಜಗದೀಶ್ ಆಚಾರ್ಯ ಗಾಯಕ ಆಂಡಲ ಎಂಗ್ಲ ಕುಂಪಲದ ಜಗದೀಶ್ ಆಚಾರ್ಲ ಒಂಜಿ ಗಾಯಕ ಆದುಲ್ಲೇರು ಒಂಜಿ ಅಂಚನದ ಪ್ರಸಿದ್ಧ ಗಾಯಕ ಆದಿಲ್ಲ ಉಪ್ಪುನಾರು ದಯ ಅಂಚಿನ ಐತೊಟ್ಟಿಗೆ ಬಾಲಕೃಷ್ಣ ಮಂದಿರದ ಕೋಶಾಧಿಕಾರಿ ಆದಿಲ್ಲ ಈ ಕರ್ತವ್ಯನ ನಿರ್ವಹಣೆ ಮಲ್ತೊಂದು ಬತ್ತನ ಶ್ರೀನಿಧಿ ಜುವೆಲ್ಲರ್ಸ್ದ ಮಾಲಕರಿಲ ಆದುಲ್ಲೇರು ಅರೆಗ್ಲ ಆತ್ಮೀಯವಾದ ಸ್ವಾಗತ ಮತ್ತೊಂದು ಅಶ್ವಿತ್ ರಾವ್ ಶಾಲ್ ಪಾರ್ದು ಗೌರವ ಅರ್ಪಣೆ ಮಲ್ಪೊಡ್ಪಣ ವಿನಂತಿ ಅಶ್ವಿತ್ ರಾವ್ ಸ್ವಾಗತ ಮಲ್ಪೊಡ್ಪಣ ವಿನಂತಿ ಅಂಚನೆ ಈ ಸಂದರ್ಭಡು ನಮ್ಮೊಟ್ಟಿಗೂ ಎಂಗ್ಲ ರಜತ ಮಹೋತ್ಸವ ಸಮಿತಿದ ಗೌರವಾಧ್ಯಕ್ಷರಾದ ಯಶಸ್ವಿಯಾದ ನಿರ್ವಹಣೆ ಮಲ್ತನಂಚನ ಆಚನೆ ಸೋಮೇಶ್ವರ ಪುರಸಭೆತ ಸದಸ್ಯರ್ಲ ಆದ ಪುನಂಚನ ಶ್ರೀಯುತ ಮೋಹನ್ ಶೆಟ್ಟಿ ಕುಂಪಲುಲ್ಲೇರು ನಮ್ಮ ಕೊಲ್ಯ ಶಾರದಾ ಮಹೋತ್ಸವದ ಒಂಜಿ ಪ್ರಮುಖರ್ಲ ಅಂದ ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಂತೊಂದು ಅರೆಗೆ ವಸಂತ ದಾಸ್ ಮೇರೆ ಶಾಲು ಪಾರ್ದು ಗೌರವದ ಮಲ್ಪೋಡು ಪನ್ನದು ವಸಂತ ದಾಸ್
ಶ್ರೀಯುತ ಮೋಹನ್ ಶೆಟ್ಟಿ ಕುಂಪಾಲ ಮೇರೆಗೆ ಈ ಸಂದರ್ಭಡು ಎಂಗಳೊಟ್ಟಿಗೂ ಉಪಸ್ಥಿತಿ ವೇದಿಕೆಡು ಮಿತ್ತಜ ಮರ್ಗಿಲ್ಡು ಉಪಸ್ಥಿತರಲ್ಲಿ ಆನಂದ್ ಎನ್ ನಮ್ಮ ಮಾತೆಲ್ಲ 2 ವರ್ಷದ ದುಂಬು ಬಾರಿ ಹಿಟ್ ಆಯಿನಂಚಿನ ತುಳು ಚಲನಚಿತ್ರ ತೂದಪ್ಪ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಐತ ನಿರ್ಮಾಪಕ ಅದು ಪುನರ್ ಎಂಕ್ಲ ಊರ್ದಾರು ಪಂಡ್ರೆ ಪೆನ್ ಮ್ಯಾನ್ ನೂದೂರ್ದು ದಿನ ಉಂತು ನಂಚಿನ ಒಂಜಿ ತುಳು ಚಲನಚಿತ್ರ ಇತ್ತಂಡ ಅವು ರಾಜ್ ಸೌಂಡ್ಸ್ ಐತ ನಿರ್ಮಾಪಕರು ಮಂದಿರದ ಮಾಜಿ ಕೋಶಾಧಿಕಾರಿಲ ಅತ್ತಂಡ ಇತ್ತೆ ಎಲ್ಲ ಈ ವರ್ಷನೇ ಕೊಡೊಂಜಿ ಹೊಸ ಸಿನಿಮಾಗ ಕೈಪಾರ್ದು ಅದು ಅವಲ ಬುಡುಗಡೆ ಆ್ಯರ್ ಉಂಡು ಐನ ಮಾತೆಲ್ಲ ತೂಪು ನಂಚಿನ ವ್ಯವಸ್ಥೆ ಎಲ್ಲ ನಿಖಿಲೆಗ್ಲ ಉಂಡು ಅಂಚನೆ ಹತ್ರ ಆ ಚಿತ್ರಗಳ ಬಾಲಕೃಷ್ಣ ದೇವರನ್ನ ಅನುಗ್ರಹ ಯಶಸ್ಸು ತಿಕ್ಕಾಡು ಪಣಂದು ಅರೆಗ್ಲ ಆನಂದಿ ಅನ್ಕೊಂಪಲ್ಲ ಮೇರೆಗ್ಲ ಆತ್ಮೀಯವಾದ ಸ್ವಾಗತ ಮಂದೊಂದು ಅರೆಗೆ ದೀಕ್ಷಿತ್ ನಿಸರ್ಗ ಮೇರೆ ಶಾಲ್ ಪಾರ್ದು ಗೌರವ ಮಲ್ಪಡು ಎಂಗಲ ಅರ್ಚಕೆರ ನಂಚಿನ ಭವಾನಿ ಶಂಕರ್ ಶಾಂತಿ ವೇದಿಕೆ ಬೋರ್ಡು ಪಣ ವಿನಂತಿ ಭವಾನಿ ಶಂಕರ್ ಶಾಂತಿ ದುರ್ಗಾ ಪರಮೇಶ್ವರ ಕ್ಷೇತ್ರ ಬೊಕ್ಕ ಮಂದಿರ ಶಾರದಾ ಮಹೋತ್ಸವ ಸಮಿತಿ ಸತ್ಯನಾರಾಯಣ ಮಂದಿರ ಆ ಪೂರ ಎಂಗ್ಲ ಮಂದಿರ ಪೂರ ಎಂಗ್ಲ ಐತೊಟ್ಟಿಗೆ ಪುನಂಚನ ಒಂಜಿ ಅಲ್ಪ ಸಂಘ ಸಂಸ್ಥೆಲ ಈ ಬಾಲಕೃಷ್ಣ ಮಂದಿರದ ಒಟ್ಟಿಗೆ ಒಡನಾಟಡು ಉಪ್ಪುನಂಚನ ಈ ಊರು ಅಂಚನೆ ಹತ್ರ ಎಂಗ್ಲ ದುರ್ಗಾ ಪರಮೇಶ್ವರ ಧಾರ್ಮಿಕವಾದ ಉಪ್ಪುನಂಚ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರಲಾದ ಉಪ್ಪುನಂಚನ ಭವಾನಿ ಶಂಕರ ಶಾಂತಿ ಈ ಸಂದರ್ಭ ನಮ್ಮೊಟ್ಟಿಗೆ ಬತ್ತದು ಉಪಸ್ಥಿತಿರಲಿ ಅರ್ನ ಅರೆಗಳ ಗೌರವಪೂರ್ಣವಾದ ಈ ಚಾವಡಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಅರೆಗೆ ಗೋಪಾಲಕೃಷ್ಣ ರಾವ್ಲಾಡ್ ಮೇರೆ ಶಾಲ್ ಪಾರ್ದು ಗೌರವ ಮಲ್ಪೋಡು ಪಂಡುನಂತೆ ಗೋಪಾಲಕೃಷ್ಣ ರಾವ್ಲಾಡ್ ಅಂಚನೆ ಈ ಸಂದರ್ಭ ನಮ್ಮೊಟ್ಟಿಗೂ ಪುರಸಭಾ ಸದಸ್ಯರು ಬಾಲಕೃಷ್ಣ ಮಂದಿರದ ಹೆಂಚ ಆಡಳಿತ ಆತನ ಉತ್ಸವ ಸಮಿತಿ ಸದಸ್ಯರು ಅಕ್ಲು ಪೂರ ಮುರಂದ ಪುರಸಭಾ ಸದಸ್ಯ ಚುನಾವಣೆ ವಿಜೇತರು ಅಂಚಿತಿ ಅಕ್ಲೆಲ್ಲ ಈ ಸಂದರ್ಭ ಆತ್ಮೀಯವಾದ ಎದ್ಕೊಂಡು ಇಂಕಲ ಜಯನ್ನೆ ಸೋಮೇಶ್ವರ ಪುರಸಭಾದ ಸದಸ್ಯರು ಓಂ ಫ್ರೆಂಡ್ಸ್ದ ಒಂದು ಗೌರವಾಧ್ಯಕ್ಷರಲ್ಲಾದುರ್ಲೇರು ಅರಲೆ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಂತೊಂದು ಕೀರ್ತನ್ ಕುಲಾಲ್ ಮೇರೆ ಬತ್ತದ ಶಾಲ್ ಪಾರ್ದ ಗೌರವ ಮಲ್ಪಡು ಪನೆಯಿಂದ ಕೀರ್ತನ್ ಕುಲಾಲ್ ಶ್ರೀಯುತ ಜಯನ್ನಾಗ್ ಅಂಚನೆ ಈ ಸಂದರ್ಭ ದೇವಾನಂದ ಶೆಟ್ಟಿಲರು ಸೋಮೇಶ್ವರ ಪುರಸಭೆ ಸದಸ್ಯರು ಆರ್ಲ ಈ ಸಂದರ್ಭ ನಮ್ಮೊಟ್ಟಿಗೆ ಉಪಸ್ಥಿತರಿಲ್ಲರು ಓಂ ಫ್ರೆಂಡ್ಸ್ದ ಒಂಜಿ ಪ್ರಮುಖರೆಲ್ಲ ಅಂದು ಅರೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಂತೊಂದು 2 ಜನಕ್ಲ ಆತ್ಮೀಯ ಸ್ವಾಗತ ಅರೆಗೆ ಈಗಲ ಶೇಖರ್ ಆಶಯ ಕೊಲನೆ ಬೇರ್ಲ ಬರ್ತದೆ ಶಾಲ್ ಪಾರ್ದ ಗೌರವ ಮಲ್ಪೋಡು ಪಣ ವಿನಂತಿ ಅಂಚನೆ ಪುರಸಭಾ ಸದಸ್ಯರ ನಂಚಿನ ಇಂಕಲ ಹರೀಶ್ ಕುಂಪಲ್ ಒಲ್ಲೆರು ಅರೆಗ್ಲ ಆತ್ಮೀಯವಾದ ಸ್ವಾಗತ ಮಂತಲು ಬಾಲಕೃಷ್ಣ ಪುರ ಮಂದಿದಾಕುಲೆ ಅಂಚನೆದ ಅರೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಂತೊಂದು ದಿನೇಶ್ KSRTC ಮೇರೆ ಬತ್ತದ ಶಾಲ್ ಪಾರ್ದ ಗೌರವ ಅರ್ಪಣೆ ಮಲ್ಪಡು ಹರೀಶ್ ಕೊಲ್ಯ ಶಾರದಾ ಮಹೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಐನಂಚಿನ ಶ್ರೀಯುತ ರಾಜೇಶ್ ಕುಜಿಮಗದ್ದೆ ಈಗಲೂ ಲೆಪ್ಪುನಿ ಬಾಬೆ ಬಣ್ಣದೆ ಅಂಚನೆ ಹತ್ರ ಬಾಬಲ್ನ ಆತ್ಮೀಯವಾದ ಸ್ವಾಗತ ಮಂದಲ್ಲ ಅರೆಗಳ ಈ ಸಂದರ್ಭ ನಮ್ಮ ಮಂದಿರದ ಪರವಾದ ಯಶವಂತ್ ಹನುಮಾನ್ ನಗರ ಶಾಲ್ ಪಾರ್ದು ಗೌರವ ಮಲ್ಪೋಡು ಪಣ ವಿನಂತಿ ಅವಿಲಕನೆ ಈಗಲ ಬಾಲಕೃಷ್ಣ ಮಂದಿರದ ಸಲಹೆಗಾರರು ಸ್ಥಾಪನೆ ದಿಂಚಿ ಇನಿ ಮುಟ್ಟಲ ಸಲಹೆಗಾರರಾದ ಪುನಂಚಿನ ಶ್ರೀ ಲಕ್ಷ್ಮಣ್ ಕಿರೋಡಿಯನ್ ನಮ್ಮೊಟ್ಟುಗುಲ್ಲರು ಅರೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಂತೊಂದು ಅರೆಗೆ ನಾಗೇಶ್ ಎಮ್ಮಾರ್ ಬತ್ತದ ಶಾಲು ಪಾರ್ದು ಗೌರವ ಮಲ್ಪೋಡು ಪಣ ವಿನಂತಿ ಅಂಚನೆ ಮಂದಿರದ ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಂಚಿನ ಪ್ರಸಾದ್ ಕುಂಪಲ ಅಲ್ಲೇರು ಅರೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ ಅರೆಗಳ ಸತೀಶ್ ಚಿತ್ರಾಂಜಲಿ ನಗರ ಮೇರೆ ಶಾಲ್ ಪಾರ್ದ ಗೌರವ ಅರ್ಪಣೆ ಮಲ್ಪೋಡು ಪಣ ವಿನಂತಿ ಸೇರಿದ ನಂಚಿನ ಮಾತೆರೆಗ್ಲ ಎದುರ್ದ ಮೇಟ್ಲ ಮಸ್ತ್ ಜನ ಉಲ್ಲಾರು ಒಂಜಿ ಬೇತೆ ಕಾರ್ಯಕ್ರಮಡು ಕೆಲಸ ಮಲ್ತೊಂದು ಬತ್ತ ನಕಲು ಬೇತೆ ಸಂಸ್ಥೆಡ್ ಕೆಲಸ ಮಂತೊಂದು ನಿಖಲೆಲ್ಲ ಆತ್ಮೀಯವಾದ ಸ್ವಾಗತ ಮಂತೊಂದು ಎದುರು ಎಂಗಲ ಹಬ್ಬಕ್ಕ ಅಂಚನೆ ಹೊಸ ಕುರಲ್ ಅಂಚನೆ ಹೊಸ ದಿಗಂತದ ವರದಿಗಾರರು ಮಾಧ್ಯಮದ ಮಿತ್ರ ನಕಲು ಉಲ್ಲರು ಅಕ್ಲೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಂತೊಂದು ಎದುಕೊಂಡೊಂದು ಅವೆಲ್ಲಕನೆ ಮಿತ್ತ ಜಿಡ್ಡೆಡಿತ್ತ ನಕ್ಲಿನ ಮಾತೆರೆಲ್ಲ ಎದುಕೊಂಡ ಎದುರ್ದ ತಿತ್ತ ಜಿಡ್ಡೆಡು ಉಪಸ್ಥಿರಪು ನಂಚಿನ ಈ ಒಂಜಿ ಕಾರ್ಯಕ್ರಮಗ ಜ್ಞಾನದೀವಿಗೆ ಪುರಸ್ಕಾರದ ತೊನರ ಬೈದ ನಂಚಿನ ಮಾತ ವಿದ್ಯಾರ್ಥಿ ಮಿತ್ರರಿಗಳ ಅಂಚನೆ ಸೇರಿದ ನಂಚಿನ
ಮಾತ ಮಂದಿರದ ಊರದ ಮಾತ ಒಜ್ಜಿ ಸದಸ್ಯರನ್ನ ಕ್ಲೇಗಲ ಅಭಿಮಾನಿ ಬಂಧುನ ಕ್ಲೇಗಲ ಸ್ವಾಗತ ಮಂತೊಂದು ವಿಶೇಷವಾದ ಇನಿ ಈ ನಮ್ಮ ಚಾವಡಿಡ್ ಜ್ಞಾನದೇವಿಗೆ ಪುರಸ್ಕಾರ ದೆತೊಂದಂಚಿನ ಒಂಜಿ ಪೊಣ್ಣು ಮಗಲು ಸರ್ಕಾರಿ ಶಾಲೆಡ್ ಕಲ್ತನಂಚಿನ ಪೊಣ್ಣು ಮಗಲು ಇನಿ MBBS 4ನೇ ವರ್ಷದ ವಿದ್ಯಾರ್ಥಿನಿ ಆದುಳ್ಳಲು ಅಲ್ಲೆಲ್ಲ ಉಪಸ್ಥಿತಿಲ್ಲ ಪ್ರೀತಿ ಸೆಲಿನಾ ಪ್ರೀತಿ ಪಿಂಟು ಅಲ್ಲ ಉಪಸ್ಥಿತಿಲ್ಲ ಗೌರವಪೂರ್ಣದ ಸ್ವಾಗತ ಮಲ್ತೊಂದು ಕಾರ್ಯಕ್ರಮ ಬೈದನಂಚಿನ ಪ್ರತ್ಯಕ್ಷ ಪರೋಕ್ಷವಾದ ಈ ಕಾರ್ಯಕ್ರಮದ ಉಪಸ್ಥಿತರು ಮಾತ್ರೆಗಳ ಆತ್ಮೀಯವಾದ ಸ್ವಾಗತ ಮತ್ತೊಂದು ಕಾರ್ಯಕ್ರಮ ದುಂಬುಗು ಕೃಷ್ಣ ಪಣ್ಣತೋಡು. ಆದರ್ಶವಾಯಿನಂಚಿನ ಕಾರ್ಯಕ್ರಮ ಆಯ್ನ ಹಿಡ್ದಾತ್ರ ಈ ಕಾರ್ಯಕ್ರಮನ ವಿದ್ಯಾರ್ಥಿ ನಕಲ್ನ ಕೈಟೆ ಒಜ್ಜಿ ದೀಪ ಅರ್ಲಾವಡ್ ಪನ್ಪನಂಚಿನ ಅಂಗಲಾಪು ಎಂಕಲ್ನ ಐಕನಿಕಲು ಪೂರಕವಾದ ಎಂಕಲು ವೇದಿಕೆಗೆ ಸೆಲಿನಾ ಪ್ರೀತಿ ಇನ್ನು ವೇದಿಕೆಗೆ ಆಹ್ವಾನ ಮಂದೊಂದಿಲ್ಲ ವಿದ್ಯಾರ್ಥಿನಿ ಒಂಜಿ ಜ್ಞಾನದ ವಿದ್ಯಾರ್ಥಿನಿ ಅಂಚನೆ ಈ ಇನ್ನಿತ ಕಾರ್ಯಕ್ರಮಡು ಟಾಪರ್ ನಕಲು ಲೇರೆ ಟಾಪ್ ಮಾತೆರ್ಲ 90% ಅಧಿಕ ಆದ ಅಣ್ಣ 99% ಒಂಜಿ ಅಂಕನದ ತೊಂದಿನ ತನ್ವಿ SV ದಯಮಂತ ವೇದ ಇಡೆ ಬತ್ತದು ಇನ್ನಾಗ್ರೆ ಉದಿಪನಗ ಬತ್ತದು ಉಪಸ್ಥಿತರು ಪಡ ಅಂಚನೆ ತನುಶ್ರೀ 98% ಯಾನ್ ಬಿಲ್ಲೆ ಲೀಸ್ಟ್ ತಿವೊಂದೇ ಪೋಯ 98-97 ಆನುಲು ಏರಲ್ಲ ತಿಕ್ಕು ಏರ ತಿಕ್ಕಿಜೇರ್ ಅಂಚನೆ ಮೂಜಿ ಪೊಂಡು ಜೋಕುಲ್ನೇ ಉಪಸ್ಥಿತಿ ಈಗಲು ಉದಿಪನ ಮಲ್ಪನಂಚನ ಕಾರ್ಯಕ್ರಮ ದಿವಂದಲ್ಲ ಒಂಜಿ ದಾರಾಬೇಂದ್ರ ಪಾತ್ರದೊಟ್ಟಿಗೆ ನಮ್ಮನ ಬದುಕಡು ನಲಿವು ಏಪಲು ಉಪ್ಪಾಡು ಪನ್ನೊಂದು ತುಡರ್ನ ಬೆಳಗಾದಿ ಕಾರ್ಯಕ್ರಮಕ್ಕೆ ಶುಭ ಆರಂಭ. ಜ್ಞಾನದೇವಿಗೆ 2024 ಕಾರ್ಯಕ್ರಮ ಇದೀಗ ದೀಪವನ್ನು ಪ್ರಜ್ವಲನೆ ಮಾಡುವ ಮೂಲಕ ಆರಂಭ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶ. ಜ್ಞಾನವೆಂಬ ಬೆಳಕನ್ನು ಬೆಳಗಿಸುತ್ತ ತಮ್ಮ ಜೀವನ ಬೆಳಕಾಗಲಿ ಎನ್ನುವ ಅರ್ಥಪೂರ್ಣವಾದಂತಹ ಜ್ಞಾನದೇವಿಗೆ ಪುರಸ್ಕಾರ 2024 ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಆರಂಭ. ಇದೀಗ ವೇದಿಕೆಯಲ್ಲಿ ಈ ಸಮಾಜದ ಸತ್ಪ್ರಜೆಯಾಗಿ ಬೆಳಗುವುದಕ್ಕೆ ಜ್ಞಾನವೇ ಬೆಳಕಾಗಲಿ, ಎಲ್ಲರ ಬಾಳಲ್ಲಿ ಹೊಸತನ ಮೂಡಿ ಬರಲಿ ಎನ್ನುವಂತಹ ಉನ್ನತವಾದಂತಹ ಉದಾತ್ತವಾದಂತಹ ಉತ್ಕೃಷ್ಟವಾದಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಜ್ಞಾನದೇವಿಗೆ ಪುರಸ್ಕಾರ 2024 ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಪ್ರಸ್ತುತಿಗೊಳ್ತಾ ಇದೆ. ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಸತೀಶ್ ಕೊಂಪಳ ನೋಡಿ ಪುರುಪನ್ನು ಕೆಪ್ಪಿಕೊಂಡು ಮಲ್ತದಕ್ಕೆ ನನಗ ಸೋಮನಾಥ ದೇವರಲ್ಲಿ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಇದೊಂದು ಶೈಕ್ಷಣಿಕವಾದಂಥ ಒಂದು ಕಾರ್ಯಕ್ರಮ. ನಮ್ಮ ಜ್ಞಾನದೀವಿಗೆ ಎನ್ನುವ ಒಂದು ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ಮಂದಿರದ ಎಲ್ಲ ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಚನ್ನಯ್ಯ ನಾಯಕ್ ಇರ್ಬೋದು, SS ನಾಯಕ್ ಇರ್ಬೋದು, ತಿಮ್ಮಯ್ಯನ, ಶಿವಾನಂದ ಟೈಲರ್, ಸೋಮಶೇಖರನ್ನ, ತುಂಬ ಜನ ಇದ್ದಾರೆ. ಈ ವೇದಿಕೆಯಲ್ಲಿ ಇದ್ದವರು ಮಾತ್ರ ಅಲ್ಲ, ವೇದಿಕೆಯ ಕೆಳಗೆ ಕೂತವರು ಕೂಡ ಇದರ ಒಂದು ಆಧಾರ ಸ್ತಂಭ. ಅದೇ ರೀತಿ ಬಂದಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿ ಪೋಷಕರೇ, ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಪ್ರವೀಣ್ ಹೇಳಿದರು, ಇಲ್ಲಿ ಪ್ರಾರಂಭದ ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಯಾವಾಗ ಮಾಡಿದ್ದೇವೆ ಆವಾಗ ಹೆಚ್ಚಿನ ಅಂಶ ಲೂಯಿಸ್ರ ಮಗಳು ನಮ್ಮ ಪ್ರೀತಿ
ನಮ್ಮ ಈ ಒಂದು ಅಭಿನಂದನೆಯನ್ನು ತಗೊಂಡಿರ್ಬೋದು ಅಂತ ನನ್ನ ನೆನಪು. ಇವತ್ತು ನಮ್ಮ ಫಾದರ್ ಮಲ್ಲರ್ಸ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ನಮ್ಮ ಕಣ್ಣೆದುರೇ ಇಲ್ಲಿ ದೀಪ ಬೆಳಗಿಸುವಂಥ ಒಂದು ಸೌಭಾಗ್ಯ ಬಂದದ್ದು ಅದು ಇಡೀ ಕುಂಪಲದ ಸೌಭಾಗ್ಯ. ಈ ರೀತಿ ಎಲ್ಲರೂ ಆಗಬೇಕು. ಇನ್ನೂ 2 ಮಕ್ಕಳಿದ್ದರಲ್ಲಿ ಒಬ್ಬಳದು ನನಗೆ ಕ್ಲಿಯರ್ ಪರಿಚಯ ಉಂಟು. ಅದು ಹೋದ ಸಲ ಕೂಡ ಅತ್ಯಂತ ಒಳ್ಳೆಯ ಮಾರ್ಕನ್ನು ತಗೊಳ್ಳುವ ಮುಖಾಂತರ ನಮಗೆ ನಿಜವಾಗಿ ಖುಷಿ ಇರುವಂಥ ನಮ್ಮ ಶೃಂಗಾರ್ ಬೇಬಿ ಅನ್ನೋ ಮಗಳು ನಮಗೆ ಖುಷಿ ಇರುವಂಥದ್ದು ಇದನ್ನು ಇನ್ನೂ ಹೆಚ್ಚು ವಿಸ್ತಾರ ಮಾಡಬೇಕು ಅಂತ ಯೋಚನೆ ಈ ಸಲ ಎಲ್ಲ ಒತ್ತಡದ ಮಧ್ಯೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದೆ ಇದನ್ನು ಇನ್ನಷ್ಟು ಇಡೀ ಉಳ್ಳಾಲಕ್ಕೆ ವಿಸ್ತಾರ ಖಂಡಿತ ಮಾಡಿಯೇ ಮಾಡ್ತೇವೆ. ಒಟ್ಟು ಮಕ್ಕಳಿಗೆ ವಿದ್ಯೆಗೆ ಈ ರೀತಿಯ ಪ್ರೋತ್ಸಾಹ ಕೊಡಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ವರ್ಷಂಪ್ರತಿ ಮಾಡ್ತೇವೆ. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮಕ್ಕಳು ಮುಂದೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತೇವೆ. ನನಗೆ ತುಂಬ ಜನ ಬೇರೆ ಬೇರೆ ಭಾಗದಲ್ಲಿ ಹೋದಾಗ ಮಕ್ಕಳು ಅಥವಾ ಬೇರೆ ಬೇರೆ ಅವರು ತರಗತಿಗೆ ಹೋಗುವವರು ಅಥವಾ ಕೆಲಸಕ್ಕೆ ಹೋಗುವವರು ಅವರು ಹೇಳ್ತಾರೆ, ನಾನು ನಿಮ್ಮ ಮಂದಿರಕ್ಕೆ ಬಂದಿದ್ದೆವು, ನಮಗೆ ಸನ್ಮಾನ ಮಾಡಿದ್ದೀರಿ, ಈ ಥರ ಎಲ್ಲ ನೆನಪಿಟ್ಟು ಹೇಳ್ತಾರೆ. ನಮಗೆ ಖುಷಿ ಆಗ್ತದೆ, ನಮಗೆ ಕೂಡ ಖುಷಿ ಆಗ್ತದೆ. ನಮ್ಮ ಮಕ್ಕಳೆಲ್ಲ 90%ಗಿಂತ ಜಾಸ್ತಿ ಕೊಟ್ಟವರಿಗೆ ಮಾತ್ರ ಒಂದು ಅಂಕದ ಆಧಾರದ ಮೇಲೆ ಮಾತ್ರ ನಾವು ಇಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಜ್ಞಾನದೀವಿಗ ಪ್ರಶಸ್ತಿಯನ್ನು ಕೊಡ್ತೇವೆ. ಹೇಳಿದರೆ ಅದಕ್ಕಿಂತ ಕಡಿಮೆ ಅಂಕ ಬಂದವರು ಏನು ಕಡಿಮೆ ಅಂತಲ್ಲ. ಕೆಲವು ಸಲ ಎದುರು ಬೆಂಚಿನವರು ಹಿಂದೆ ಬೀಳ್ತಾರೆ, ಹಿಂದಿನ ನಮ್ಮಂಥವರು ಹಿಂದಿನ ಬೆಂಚಿನವರು ಮುಂದೆ ಬರ್ತೇವೆ. ಕೆಲವು ಸಲ ನಮ್ಮದು ಕೂಡ ಸಾಮರ್ಥ್ಯ ಇರ್ತದೆ, ಶೈಕ್ಷಣಿಕವಾದ ಒಂದು ಯೋಜನೆ ಮತ್ತು ಯೋಚನೆ ಇರ್ತದೆ. ಆದರೆ ಇವತ್ತು 90% ಮೇಲೆ ಬಂದ ನಿಮ್ಮ ಎಲ್ಲ ಎದುರಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೇವಲ ನಿಮ್ಮ ಶೈಕ್ಷಣಿಕ ವಿಷಯಕ್ಕೆ ಮಾತ್ರ ಅಲ್ಲ, ನಿಮ್ಮ ಮನೆಯವರಿಗೆ ಕೂಡ ನೀವು ಒಂದು ಆಸ್ತಿ ಆಗಬೇಕು ಮತ್ತು ಜೊತೆಗೆ ಸಮಾಜಕ್ಕೆ ಕೂಡ ನೀವು ಒಂದು ದೊಡ್ಡ ಆಸ್ತಿ ಆದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇದನ್ನು ನೀವು ಮಾಡಿ ತೋರಿಸಬೇಕು. ಹೇಗೆ ಪ್ರೀತಿ ಡಾಕ್ಟ್ರಾಗಿ ಫಾದರ್ ಮಲ್ಲರ್ಸಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರ, ಅದೇ ರೀತಿ ನೀವು ಕೂಡ ಎಲ್ಲರೂ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳೋದಿಲ್ಲ ನಾನು. ಎಲ್ಲರೂ ಈಗ ಯೋಚನೆ ಮಾಡೋದು ಎಲ್ಲ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಇವತ್ತಿನ ಕಾಲದಲ್ಲಿ ಕೆಲವು ಸಲ ನನಗೆ ಫೋನ್ ಮಾಡ್ತಾರೆ, ನಿಟ್ಟೆಯಲ್ಲಿ ಅದು ಸೀಟು ತೆಗೆಸ್ಕೊಡಿ, ಇದು ಕೊಡಿ, ಅದೆಲ್ಲ ಹೇಳ್ತಾರೆ. ನಮಗೆ ನಿಜವಾಗಿ ಯಾವುದು ಅಂತ ಗೊತ್ತಾಗೋದಿಲ್ಲ. ನಿನ್ನೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಹೇಳ್ತಾಯಿದ್ರು, ನಾನು ಮಾತ್ರ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ತಿಳ್ಕೊಂಡವ, ಈಗ ಬಂದಂಥ ಕೆಲವು ಹೊಸ ಹೊಸ ಸಬ್ಜೆಕ್ಟ್ ನನಗೇನೆ ಅರ್ಥ ಆಗೋದಿಲ್ಲ ಅಂತ. ಯಾವುದೆಲ್ಲ ಸಬ್ಜೆಕ್ಟ್ ಬಂದಿದೆ ಅಂತ, ಯಾವುದೆಲ್ಲ ಬ್ರಾಂಚ್ ಹೊಸತು ತಂದಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಅಂತ. ಆ ಕಾರಣಕ್ಕೋಸ್ಕರ ಹೊಸ ಅನ್ವೇಷಣೆ ಮಾಡುವಂಥದ್ದು ನಮ್ಮ ದೇಶ ವಿಶ್ವದಲ್ಲಿ ಹೆಚ್ಚು ಕಡಿಮೆ 5ನೇ ಸ್ಥಾನಕ್ಕೆ ನಾವು ಮುಟ್ಟಿದ್ದೇವೆ. ಮುಂದೆ 3ಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಸಂಜೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಮಾರಂಭ ಇವತ್ತು ನಡೀತದೆ. ಮುಂದೆ ಇನ್ನಷ್ಟು ಬೆಳವಣಿಗೆ ಆಗ್ತದೆ. ಆವಾಗ ಆ ಬೆಳವಣಿಗೆ ಜೊತೆಗೆ ನಾವು ಸಹ ಮುಂದೆ ಹೋಗುವಂಥ ಕೆಲಸ ಖಂಡಿತ ಎದುರು ಕೂತ ಮಕ್ಕಳಲ್ಲಿ ಎಲ್ಲರಲ್ಲೂ ಆಗಲಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಈ ರೀತಿಯ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ಸಣ್ಣದಾದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ, ಬಾಲಕೃಷ್ಣ ಮಂದಿರದ ವಿವಿಧ ಚಟುವಟಿಕೆಗೆ ನಿರಂತರವಾಗಿ ಪ್ರೋತ್ಸಾಹ ಕೊಡಿ, ಸಹಕಾರ ಕೊಡಿ. ಈ ಮಂದಿರವನ್ನು ಇನ್ನಷ್ಟು ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಯೋಚನೆ ಮಾಡಲಿಲ್ಲ, ಶೈಕ್ಷಣಿಕವಾಗಿ ಇವತ್ತು ನಮ್ಮ ಆ್ಯಂಬುಲೆನ್ಸ್ ಉಂಟು, ಅದು ಫ್ರೀ ಸರ್ವಿಸ್ ಅಂತ ಇದ್ದರೂ ಅದರದೊಂದು ಸಣ್ಣ ಖರ್ಚು. ಎಲ್ರಿಗೂ ಸಂಶಯ, ಸಣ್ಣ ಖರ್ಚಾದರೂ ತಗೊಳ್ಳೋದಿದ್ದರೆ ಅದು ಆಗೋದಿಲ್ಲ. ಸಣ್ಣ ಖರ್ಚಾದರೂ ತಗೊಳ್ತೇವೆ, ಆದರೆ ಅದು ಅಷ್ಟು ಕಡಿಮೆ ಇದಕ್ಕೆ ಯಾರು ಆ್ಯಂಬುಲೆನ್ಸನ್ನು ಮೇಂಟೈನ್ ಮಾಡೋದಿಲ್ಲ. ಆದರೆ ಆ್ಯಂಬುಲೆನ್ಸ್ ನಮಗೆ ಜಗದೀಶ್ ಕೋಟ್ಯಾನರು ಕೊಟ್ಟ ಕಾರಣಕ್ಕೋಸ್ಕರ ಅದನ್ನೊಂದು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರಿಗೆ ಅವಶ್ಯಕತೆ ಇದ್ದಾಗ ಅದನ್ನು ಉಪಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಒಟ್ಟು ಮುಂದೆ ನಮ್ಮ ತಾಲೂಕು ಮಟ್ಟದಲ್ಲಿ ಹಿಂದೆ ಮಾಡ್ತಾ ಇದ್ದೆವು, ಅದನ್ನು ಸೀಮಿತ ಮಟ್ಟಕ್ಕೆ ಮಾಡಿದ್ದೇವೆ. ದೇವರ ದಯೆಯಿಂದ ಮುಂದಿನ ದಿನಗಳಲ್ಲಿ ಇದನ್ನು ಪೂರ್ತಿ ತಾಲೂಕು ಮಟ್ಟಕ್ಕೆ ಮಾಡ್ತೇವೆ. ಸಾಧ್ಯ ಆದರೆ ತಾಲೂಕು ಲೆವೆಲಲ್ಲಿ ಶೈಕ್ಷಣಿಕವಾಗಿ ಒಂದು ಸಲ ಆಲೋಚನೆ ಮಾಡಿದ್ದೆವು, ಹಿಂದೆ ಸಹ ಹೇಳಿದೆ. ಈ ಸಲ ಅದಕ್ಕೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗಲಿಲ್ಲ, ಪ್ರಶಸ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆವು. ಅದನ್ನೆಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮಾಡ್ತೇವೆ ಅಂತೇಳಿ ಎಲ್ರಿಗೂ ಧನ್ಯವಾದ. ಎಲ್ಲ 90% ಎಬವ್ ತಗೊಂಡ ಮಕ್ಕಳೆಲ್ಲ
ಒಳ್ಳೆಯ ಶಾಲೆಗೆ ಕಾಲೇಜಿಗೆ ಹೋಗೋದ್ರ ಮುಖಾಂತರ, ಕಾಲೇಜಲ್ಲಿ ಒಳ್ಳೆಯ ಶಿಕ್ಷಣವನ್ನು ತಗೊಳ್ಳುವ ಮುಖಾಂತರ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೀಲಿಕ್ಕೆ ಇವತ್ತು ಈ ಒಂದು SSLC PUCಯಲ್ಲಿ ದೊಡ್ಡ ಅಂಕ ತಗೊಳ್ಳುವ ಮೂಲಕ ನಿಮ್ಮ ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿಕ್ಕೆ ದೇವರು ನಿಮಗೆ ಎಲ್ಲ ಶಕ್ತಿ ಕೊಡಲಿ ಅಂತ ಇದೊಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಅಂತ ಹೇಳಲಿಕ್ಕುಂಟು. ನೀವು ಜಿಲ್ಲಾಧ್ಯಕ್ಷರಾಗಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲ ಈಗ ಇನ್ನು ಅವರ ಕೈ ದೆಹಲಿ ರಾಜಧಾನಿಗೆ ತನಕ ಮುಟ್ಟಿದೆ. ಇನ್ನು ಅವರು ದೇಶದ ಪ್ರಧಾನಿಯ ಕ್ಯಾಬಿನೆಟ್ ದರ್ಜೆ ಸಿಕ್ಕಿದ್ರು ಕೂಡ ನಮಗೆ ಅವರು ಸತೀಶ್ ಅಣ್ಣ ಅಂತ ಹೇಳಲಿಕ್ಕೆ ಉಂಟು ನಾನು. ಯಾಕಂದರೆ ಅವರು ಎಷ್ಟು ಎತ್ತರಕ್ಕೇರಿದ್ರು ಅವರ ಸರಳ ಸಜ್ಜನಿಕೆ ನಮಗೆ ಅವರನ್ನು ಸತೀಶ್ ಅಣ್ಣ ಅಂತಲೇ ಕರೀಲಿಕ್ಕೆ ಮನಸ್ಸು ಮಾಡ್ತಾ ಉಂಟು. ಅದು ಈ ಕುಂಪಲ ಪರಿಸರದಲ್ಲಿ ಎಲ್ಲರಿಗೂ, ಈಗ ಜಿಲ್ಲೆಯಲ್ಲೂ ಎಲ್ಲರಿಗೂ ಹಾಗೆ ಆಗಿದೆ. ಈ ರಾಮಾಯಣದಲ್ಲಿ ರಾಮ ಮುಂದೆ ನಡ್ಕೊಂಡು ಹೋಗ್ತಾ ಇರುವಾಗ ವನದೇವತೆ ಪ್ರತ್ಯಕ್ಷ ಆಗಿ ಕೇಳಿದ್ಲಂತೆ, ನಿನಗೆ ಈ ಕಲ್ಲು ಮುಳ್ಳಿನ ಹಾಸಿನಲ್ಲಿ ನಡಿಲಿಕ್ಕೆ ಕಷ್ಟ ಆಗ್ತದಲ್ಲ, ಏನು ಬರಬೇಕು ಅಂತೇಳಿ. ಅದಕ್ಕೆ ರಾಮ ಹೇಳಿದಂತೆ, ಹಿಂದೆ ನನ್ನನ್ನು ಹಿಂಬಾಲಿಸುವ ಭರತ ಇದ್ದಾನೆ, ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ, ಅವನ ಈ ಪಾದಯಾತ್ರೆ ಅವನ ದಾರಿ ಸುಗಮವಾಗಿ ಹಾಸು ಹೋಗಿದಂತೆ ಆಗಲಿ ಅಂತೇಳಿ ಅವ ಬೇಡ್ತಾನಂತೆ. ಆ ರೀತಿ ಸತೀಶಣ್ಣ ಅವರ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಹಿಂದೆ ಬರುವಂಥ ನಮ್ಮಂಥ ಹೊಸ ಯುವಕರಿಗೆ ಅವರು ದಾರಿ ಮಾಡಿ ಕೊಡ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಮಂದಿರ ಸ್ಥಾಪನೆ ಮಾಡೋದು, ಮತ್ತು ಅದನ್ನು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡೋದು, ಮತ್ತು ಅದನ್ನು ಮುಂದಕ್ಕೆ ಕೊಂಡು ಹೋಗೋದು ಅದು ಸುಲಭದ ಕೆಲಸ ಅಲ್ಲ. ಆದರೆ ಅವರು ಕಲ್ಲು ಮುಳ್ಳುಗಳ ಹಾದಿಯನ್ನು ಅವರು ದಾಟಿ ಆಗಿದೆ. ಇನ್ನು ಬರುವಂಥ ಯುವಕರಿಗೆ ಹುಮ್ಮಸ್ಸು ನೀಡಲಿಕ್ಕೆ ರತ್ನಗಂಬಳಿನ ಹಸ್ತ ಅವರು ಕಷ್ಟವನ್ನು ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆಲ್ಲ ಒಂದು ಬುಲೆಟ್ ಪ್ರೂಫ್ ಇದ್ದ ಹಾಗೆ. ಮತ್ತು ಇನ್ನು ವಿದ್ಯೆ ಕೇಂದ್ರ ಬಂದರೆ ಪುಸ್ತಕದ ಬದನೆಕಾಯಿ ಮಾತ್ರ ವಿದ್ಯೆ ಅಲ್ಲ ಅಂತ ಹೇಳ್ತೇವೆ. ಲೌಕಿಕ ವ್ಯವಹಾರ ಜ್ಞಾನಗೋಸ್ಕರ ನಮಗೆ ವಿದ್ಯೆ ಬೇಕು. ಆದರೆ ನಮಗೆ ಕಾಮನ್ ಸೆನ್ಸ್ ಅಂದರೆ ಜನರಲ್ ನಾಲೆಜ್, ಈ ರೀತಿಯ ಜ್ಞಾನ ಕೂಡ ಬೆಳೆಸಿಕೊಳ್ಬೇಕು. ಅದರಲ್ಲಿ ಕೂಡ ಜೀವನದಲ್ಲಿ ರ್ಯಾಂಕ್ ಪಡಿಬೇಕು ಅಂಥೇಳಿ ನಾನು ಎಲ್ಲ ಮಕ್ಕಳಿಗೆ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ಮಕ್ಕಳೆಲ್ಲ ಕಾತರಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇರೋ ನಿಮಗೆಲ್ಲ ನಾನು ಪುನೊಮ್ಮೆ ಅಭಿನಂದನೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮ್ಮ ಈ ಪರಿಸರದಗಳಿಗೆ 90% ಅಧಿಕ ವಿದ್ಯಾರ್ಥಿಗಳಿಗೆ ಗುರುತಿಸುವಂಚಿನ ಕೆಲಸ ಬಂದಲ್ಲ ತನುಶ್ರೀ ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕೋಟೆಕರದ 8% ಅಂಕ ಗಳಿಸಿದಂಥ ವಿದ್ಯಾರ್ಥಿನಿ. ಚಿರಾಗ್ ಎಂ ರಾವ್ ನಿತ್ಯದರ್ 97.7%. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೊಲ್ಯ 97.2% ಅಂಕ ಗಳಿಸಿದ್ದಾರೆ. ನಿರೀಕ್ಷಾ ಎಲ್ ಕಿಲ್ಲೆ ನಿತ್ಯದರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಪೆರ್ಮನೂರು 94.8. ಅಭಿನಂದನೆಗಳು. ದೀಪಿಕಾ ಎಚ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ತಲಪಾಡಿ 94.2% ಅಂಕ. ವರ್ಷ ಮಹಾಲೆ ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಕೋಟೆಕಾರ್ 92%. ವಿಶ್ವಾಸ್ ಆಂಟೋನಿ ಪಿಂಟೋ ಸರ್ಕಾರಿ ಪ್ರೌಢಶಾಲೆ ಕುಂಬಲ 91.8%. ಅಕ್ಕಲ 100% ಬೈದಲು ಮೆಗ್ಗೆಲ ನಮ್ಮ ಬರೋದಿಲ್ಲ ವಿಶ್ವಾಸಲ್ಲ ಪ್ರೀತಿ ಪಿಂಟುನ ಮೆಗ್ಗಿ ವಿಶ್ವಾಸ್. ಅನ್ವಿತ್ ಎಲ್ ಕೆಂಡ್ರ ಹೈಸ್ಕೂಲು ಡೊಂಗರಕೆರೆ 91.2%. ಫೋಟೋ ಬೋಡಿತ್ತನ ಅರ್ಡ ಕಲೆಕ್ಟ್ ಮನ್ಪಲೆ ಅಭಿನಂದನೆಗಳು. ಇದು ಪುರ್ತುಡು ಜ್ಞಾನದೀವಿಗೆ 2024 ಪ್ರಶಸ್ತಿಯ ಪುರಸ್ಕಾರದ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ ನಮ್ಮ ಕಡೆಯಿಂದ ನಡೀತಾ ಇದೆ.
ಒಂದು ನಿಮಿಷ ವಿನೋದ್ ನೋಡಿ, ಎಸ್ ಆಯುಷ್, ಕ್ಷಿತಿ ಶೆಟ್ಟಿ, ಸೈಂಟ್ ತೆರೇಸಾ ಸ್ಕೂಲ್ ಬೆಂದೂರು. ಪ್ರದ್ಯುಮ್ನ ಡಿ.ಎಲ್, ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕೊಲ್ಯ. ಪೂರ್ವಿ ಶೆಟ್ಟಿ, ಆಸಿಸಿ ಸೆಂಟ್ರಲ್ ಸ್ಕೂಲು ಬಗಂಬಿಲ. ಶಮಿತ್ ಸುನಿಲ್ ಕುಮಾರ್, ಕೆನರಾ ಹೈಸ್ಕೂಲು ಡೊಂಗರಕೇರಿ. ಸಾಕ್ಷಾತ್ ರೈ, ಸೈಂಟ್ ತೆರೇಸಾ ಸ್ಕೂಲ್ ಬೆಂದೂರ್ವೆಲ್ ಮ್ಯಾಂಗ್ಳೂರು 95.8%. ಶಮಿತ್ ಸುನಿಲ್ ಕುಮಾರ್, ಕೆನರಾ ಹೈಸ್ಕೂಲ್ 95.8% ಅಂಕ. ಈ ಭಾಗಡ ತಿಕ್ಕದ 90% ಅಂಕ ಅಧಿಕ. ಅಕ್ಲೆಗೆ ಬರಡು ನಿಖಲ ಮಾತೆನಲ ತಾಟಿದ ಆಶೀರ್ವಾದ ಬರಡು ಪಣಂದು ಎಂಜಿ ಪೊರ್ತುಡು ಅಕ್ಲೆನ ಗೌರವ ಮಲ್ಪನಚನ ಪೊರ್ತುಗು ಬಡದು ವೇದಿಕೆಗೆ ನಮ್ಮ ಗಣ್ಯರ ನಕಲು ಮಂದಿರ. ತುಂಬ ಖುಷಿಯಾಗಿದೆ. ಶಾಲೆಯಲ್ಲೇ ಎಲ್ಲ ಪ್ರಯತ್ನ ಮಾಡಿಸಿದ್ರು.
ಶುಭ ಆಶೀರ್ವಾದದ ಚಪ್ಪಾಳೆ ಎಲ್ರಿಗೂ ಬರಲಿ. ಇದೀಗ ಪೂರ ಪೊಂಡು ಜೋಕುಲೊಟ್ಟಿಗೆ ಒಂಜಿ ಆನು ಮಗೆಲ ಒಂಜಿ ಪ್ರೈಸ್ನ ದೆತ್ತೊಂದುಲ್ಲೆ ರಾಜೇಶನ ಸುಪುತ್ರಿ ಜನದ್ರ ಅಭಿನಂದನೆಲು ಮಾತೆರೆಗಳ ಸೊಲ್ಬೆಲು.